ಈಗ ಈ 1.5 ವರ್ಷ ಅವಧಿಯಲ್ಲಿ ಏನು ಕೆಲಸ ನೀವು ಅಂದ್ಕೊಂಡಿದ್ದೀರಾ ಅದೇ ಸ್ಪೀಡಲ್ಲಿ ಕೆಲಸ ಆಗ್ತಾ ಉಂಟಾ ಅಲ್ಲ ನಿಮ್ಗೆ ಅಂದ್ಕೊಂಡಷ್ಟು ಸ್ಪೀಡ್ ಆಗ್ತಾ ಇಲ್ವಾ, ಹೇಗೆ ಉಂಟು ವಾತಾವರಣ? ನಾನು ಅಂದುಕೊಂಡಷ್ಟು ವೇಗದಲ್ಲಿ ನನ್ನ ವೇಗಕ್ಕೆ ತಕ್ಕಾಗಿ ಕೆಲಸಗಳು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ವೇಗ ಅಂತ ಹೇಳಿದ್ರೆ ನನಗೆ ಒಂದು ಕೆಲಸವನ್ನು ಇವತ್ತು ನಾನು ಅದನ್ನು ಆಲೋಚನೆ ಮಾಡಿದ್ರೆ ಅಂತ ಹೇಳಿದ್ರೆ ನನಗೆ ಅದು ಒಂದು ವಾರದಲ್ಲಿ ಇಲ್ಲ ಇವತ್ತು ಚಿಕ್ಕ ಪುಟ್ಟ ಕೆಲಸ ಇದ್ರೆ ಇವತ್ತೇ ಪರಿಹಾರ ಸಿಗಬೇಕು. ಇನ್ನೊಂದು ಅಷ್ಟು ಕೆಲಸಗಳು ಇದ್ರೆ ಅದು ಒಂದು ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು. ದಟ್ ಈಸ್ ಮೈ ಐಡಿಯಾ, ಮೈ ಕಾನ್ಸೆಪ್ಟ್. ಸರ್ಕಾರ, ಅಧಿಕಾರಿಗಳ ನೆಗೆಟಿವ್ ಥಿಂಕಿಂಗು ಇದೆಲ್ಲ ಇದಕ್ಕೆ ನನಗೆ ಕೆಲವು ಅಡ್ಡ ತಡೆಗಳೆಲ್ಲ ಬರ್ತಾ ಇದೆ. ನೀವು ಹೇಳ್ಬೋದು ಯಾವುದಕ್ಕೆ ಅಂತ. ನನಗೆ ಪುತ್ತೂರಿನಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡಬೇಕು ಅಂತ ನನ್ನ ಕನಸಿದೆ, ಮೊದಲಿಂದ ನನ್ನ ಕನಸಿದೆ. ನಗರ ಬೆಳಿಬೇಕಿದ್ರೆ ಡ್ರೈನೇಜ್ ಸಿಸ್ಟಮ್ ಬೇಕು. ಆ ಡ್ರೈನೇಜ್ ಸಿಸ್ಟಮ್ಗಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿದೆ. ಇಲ್ಲಿ DPR ಮಾಡಬೇಕು, DPR ಮಾಡಬೇಕಿದ್ರು ಈ ಅಧಿಕಾರಿಗಳು ಅಲ್ಲಿಂದ ಆದೇಶ ಬರಬೇಕು, ಆನಂತರ ಅವರು ಅಲ್ಲಿಗೆ ದುಡ್ಡು ಕಟ್ಟುವಂಥದ್ದಾಗಬೇಕು. ಇದು ಪ್ರೊಸೀಜರಲ್ ಲ್ಯಾಬ್ಸ್. ಇದೆಲ್ಲ ಅಧಿಕಾರಿಗಳನ್ನ ಚುರುಕು ಮುಟ್ಟಿಸಲಿಕ್ಕೆ ಏನು ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ಈಗ ನನ್ನ ಕ್ಷೇತ್ರದಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಆಗಿದೆ. ಅವ್ರೇನು ಅವರ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದಂತೆಲ್ಲ. ನಾನು ಯಾವ ರೀತಿ ಅವರು ಕೆಲಸ ಮಾಡ್ಬೇಕಾ, ನನ್ನ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆಯಾ ಆ ರೀತಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ.